ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಯುವತಿಯರ ಬಾಳಿನಲ್ಲಿ ಜಿಲ್ಲಾಡಳಿತ ದೇವರ ಸ್ಥಾನದಲ್ಲಿ ನಿಂತು ಮದುವೆಯನ್ನ ಮಾಡಿದೆ. ಹೌದು, ಉಡುಪಿಯ ಸ್ಟೇಟ್ ಹೋಮ್ ಅನೇಕ ಬಾರಿ ಇಂತಹ ಆದರ್ಶದಿಂದ ಸುದ್ದಿಯಾಗಿದೆ. ಬದುಕಿನಲ್ಲಿ ಆಸರೆ ಇಲ್ಲದ ಹೆಣ್ಣು ಮಕ್ಕಳು ಇಲ್ಲಿ ಬೆಳೀತಾರೆ. ಬಾಲ್ಯ ಕಳೆದು ಯೌವನಕ್ಕೆ ಕಾಲಿರಿಸುವಾಗ ಎಲ್ಲರಂತೆ ನಮ್ಮ ಜೀವನ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತಾರೆ. ಇಂತಹ ಯುವತಿಯರ ಕನಸು ನನಸಾಗಿಸುವ ಕೆಲಸವನ್ನ ಉಡುಪಿ ಜಿಲ್ಲಾಡಳಿತ ಮಾಡಿದೆ. ಈ ಆಶ್ರಮದಲ್ಲಿ ಬೆಳೆದ ಇಬ್ಬರು ಯುವತಿಯರು ಇವತ್ತು ಹಸೆಮಣೆಯೇರಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಕನ್ಯಾದಾನ ಮಾಡಿದ್ದಾರೆ. ಅವರೇ ಆರತಿ ಬೆಳಗಿ ಶುಭ ಹಾರೈಸಿದ್ದಾರೆ. ರಾಜ್ಯ ನಿಲಯ ಇವತ್ತು ಮದುವೆ ಮನೆಯಾಗಿ ಕಂಗೊಳಿಸಿದ್ದಂತೂ ಸುಳ್ಳಲ್ಲ. ಶುಕ್ರವಾರದ ದಿನ ಮದುವೆಯಾದ ಯುವತಿಯರ ಪೈಕಿ ಮಲ್ಲೇಶ್ವರಿ ತೃತೀಯ ಪದವಿ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಈಕೆಯ ಕೈ ಹಿಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಜಯ ಪ್ರಭು ಎಂಕಾಂ ಮಾಡಿ ಖಾಸಗಿ ಕಂಪನಿಯಲ್ಲಿ ಉತ್ತಮ ಉದ್ಯೋಗ ಮಾಡ್ತಾ ಇದ್ದಾನೆ. ನಿಲಯದ ಅಧಿಕಾರಿಗಳು ಸುಶಿಕ್ಷಿತ ಹುಡುಗಿಗೆ ಗೌರವಾನ್ವಿತ ಮನೆತನದ ಹುಡುಗನೇ ಬೇಕು ಎಂದು ಕಾದು ಕುಳಿತು ಮದುವೆಯನ್ನ ಮಾಡಿಸಿದ್ದಾರೆ. ಹಾಸನದ ನಾಗರಾಜ್ ಆದರ್ಶವನ್ನೇ ಮೆರೆದಿದ್ದಾರೆ. ಕಿವಿ ಕೇಳಿಸದ ಬಾಯಿ ಬಾರದ ಸುಶೀಲಾ ಎಂಬ ಹುಡುಗಿಗೆ ಆಸರೆಯಾಗಿದ್ದಾರೆ. ಇವರು ಕೃಷಿ ಕಾಯಕ ನಡೆಸ್ತಾರೆ. ಇಬ್ಬರು ವರನ ಕಡೆಯವರು ಬಂದು ಶುಭ ಹಾರೈಸಿ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ಪೌರೋಹಿತ್ಯ ಮತ್ತು ಕೃಷಿ ಕೆಲಸ ಮಾಡುವ ಮನೆಗಳ ಹುಡುಗರಿಗೆ ಮದುವೆಯಾಗಲು ಯುವತಿ ಸಿಗೋದಿಲ್ಲ ಅನ್ನೋ ಮಾತಿದ ಹುಡುಗರೇ ಇಲ್ಲಿಗೆ ಬಂದು ಹುಡುಗಿಯನ್ನ ಬಯಸಿ ಮದುವೆಯಾಗುವ ಪರಿಪಾಠ ನಡೆದು ಬಂದಿದೆ. ಆದರೆ ಈ ಬಾರಿ ಹಾಗಲ್ಲ. ಆದರ್ಶವಂತ ಯುವಕರಿಬ್ಬರು ಬಂದು ಇಲ್ಲಿನ ಹೆಣ್ಣು ಮಕ್ಕಳನ್ನ ಬಯಸಿ ಮದುವೆಯಾಗಿದ್ದಾರೆ. ಮದುವೆಯಾದ ನವಜೋಡಿಗೆ 50,000 ರೂಪಾಯಿ ಸರ್ಕಾರದಿಂದ ಠೇವಣಿ ಇರಿಸಲಾಗುತ್ತೆ. ಜೀವನದ ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ಈ ಮಹತ್ವದ ಹೆಜ್ಜೆ ಇರಿಸಿದೆ. ಉಡುಪಿಯ ಸ್ಟೇಟ್ ಹೋಮ್ ಮಾದರಿ ಕಾರ್ಯ ಮಾಡ್ತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇಂತಹ ನಿಲಯಗಳಿದ್ದು ಉಡುಪಿ ಮಾದರಿಯನ್ನ ಅನುಸರಿಸಬೇಕಿದೆ. ಮಹಿಳಾ ನಿಲಯದ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡಿಕೊಂಡು ಬೆಳೆಸಿ ಅವ್ರಿಗೊಂದು ಜೀವನ ಮುಂದೆ ಚೆನ್ನಾಗಿ ರೂಪಿಸ್ಕೊಂಡು ಆಗಲಿ ಅಂತ ಎಜುಕೇಷನ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗ್ ಸಹ ಕೊಡ್ತೀವಿ. ಕೆಲವರು ವರ್ಕಿಂಗ್ ಜಾಬ್ ಸಹ ಹೋಗ್ತಾರೆ. ಸೊ ಅವರಿಗೊಂದು ಜೀವನದಲ್ಲಿ ಅವ್ರಿಗೂ ಒಂದು ಆಸೆಗಳಿರುತ್ತೆ, ಒಂದು ಫ್ಯಾಮಿಲಿ ಲೈಫ್ ಇರಬೇಕು ಅಂಥೇಳಿ. ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂದರೆ ವಿ ಆರ್ ಹ್ಯಾಪಿ ಟು ಸಪೋರ್ಟ್. ಆ್ಯಂಡ್ ಈ ಥರ ಎಲ್ಲ ಕಡೆ ಆಗೋದು ಭಾಳ ಒಳ್ಳೆಯದೇ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಆದರೆ ಇದು ಅಲ್ಲಿ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿ ರಾಜ್ಯ ಮಹಿಳಾ ನಿಲಯದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ ಈ ದಿನ. ಇದು 25 ಮದುವೆಗಳನ್ನು ಈಗಾಗಲೇ ಮುಗಿಸಿದ್ದೇವೆ ಪ್ರಾರಂಭದಿಂದ. ಈಗ 26 ಮತ್ತು 27ನೇ ಮದುವೆಯನ್ನು ಅದ್ದೂರಿಯಿಂದ ನಡೆಸ್ತಾ ಇರುವ ಹೆಗ್ಗಳಿಕೆ ನಮ್ಮ ರಾಜ್ಯ ಮಹಿಳಾ ನಿಲಯದ್ದು. ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಸಹಭಾಗಿತ್ವ ಇಲಾಖೆಗಳ ಜೊತೆಗೂಡಿ ನಾವು ಮದುವೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮದುವೆಯಲ್ಲಿರುವುದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು.